ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಳುನಾಡಿನ ಬಳಜೇಹಿ ಮಾನಿಗ ಎನ್ನುವ ಒಬ್ಬಳು ಸ್ವಾಭಿಮಾನಿ ಮಹಿಳೆಯ ಕಥೆಯನ್ನು ಹೇಳುತ್ತಿದ್ದೇನೆ. ಅದಕ್ಕೂ ಮುಖ್ಯವಾಗಿ ಚೆನ್ನೆಮನೆ ಆಟವನ್ನು ಗಂಡ ಹೆಂಡತಿ ಯಾಕೆ ಆಡಬಾರದು ಎನ್ನುವ ಕಥೆಯ ಸಾರಾಂಶವನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬಳಜೇಹಿ ಮಾನಿಗ ಪೆರುಮಲೆಯ ಎರಡನೇ ಕೋಸ್ತ್ರಾಳ ಬಲ್ಲಾಳನ ಹೆಂಡತಿ. ಕತ್ತಿವರಸೆ ಹಾಗೂ ಕುದುರೆ ಸವಾರಿಯಲ್ಲಿ ನಿಪುಣಳಾಗಿದ್ದ ಆಕೆ ಅತ್ಯಂತ ಸುಂದರಿ ಹಾಗೂ ಸ್ವಾಭಿಮಾನಿ ಹೆಂಗಸಾಗಿದ್ದಳು. ಮದುವೆಯಾಗಿ ಗಂಡ ಹೆಂಡತಿ ಸಂತೋಷದಿಂದ ಪ್ರೀತಿಯಿಂದ ಜೀವನ ಸಾಗಿಸುತ್ತಿದ್ದರು. ಒಂದು ದಿನ ಆಕೆಗೆ ಬಾಲ್ಯದಲ್ಲಿ ಆಡುತ್ತಿದ್ದ ಚೆನ್ನೆಮನೆ ಆಟ ಆಡಬೇಕೆಂದು ಆಸೆಯಾಗುತ್ತದೆ. ಗಂಡನಲ್ಲಿ ತನ್ನ ಆಸೆ ತಿಳಿಸಿದಾಗ ಹೆಂಡತಿಗೆ ನಿರಾಸೆ ಆಗಬಾರದೆನ್ನುವ ಕಾರಣಕ್ಕಾಗಿ ಆಕೆ ತವರಿನಿಂದ ತಂದಿದ್ದ ಬಂಗಾರದ ಚೆನ್ನೆಮನೆಯಲ್ಲಿ ಆಟವಾಡಲು ಶುರು ಮಾಡುತ್ತಾರೆ. ಆಡಿದ ಆಟದಲ್ಲೆಲ್ಲ ಮಾನಿಗಳೇ ಗೆಲ್ಲುತ್ತಾಳೆ. ಕೊನೆಯ ಆಟದಲ್ಲೂ ಮಾನಿಗಳೇ ಗೆಲ್ಲುವ ಹಂತ ತಲುಪಿದಾಗ ಒಂದು ಹೆಣ್ಣಿನ ಜೊತೆ ತಾನು ಸೋಲಬಾರದೆನ್ನುವ ಸಹಜ ಅಹಂಕಾರದಿಂದ ತನಗೆ ಬಾಯಾರಿಕೆಯಾಗಿದೆ, ನೀರು ತಂದು ಕೊಡು ಎಂದು ಬಲ್ಲಾಳ ತನ್ನ ಹೆಂಡತಿಯಲ್ಲಿ ಹೇಳುತ್ತಾನೆ. ಆಕೆ ನೀರು ತರಲು ಒಳಗಡೆ ಹೋದಾಗ ಬಲ್ಲಾಳ ಚೆನ್ನೆಮನೆಯಲ್ಲಿದ್ದ ಕಾಯಿಗಳನ್ನು ಬದಲಾಯಿಸಿ ಇಡುತ್ತಾನೆ. ತನ್ನ ಗಂಡ ಆಟದಲ್ಲಿ ಮೋಸ ಮಾಡಿದ್ದನ್ನು ನೋಡಿ ಚೆನ್ನೆಮನೆಗೆ ಕೋಪದಿಂದ ಕಾಲಿನಿಂದ ಒದೆಯುತ್ತಾಳೆ. ಇದರಿಂದ ಕೋಪಗೊಂಡ ಬಲ್ಲಾಳರು ತನ್ನ ಹೆಂಡತಿಯನ್ನು ಮನಬಂದಷ್ಟು ಹೊಡೆಯುತ್ತಾರೆ. ಇದರಿಂದ ಮನನೊಂದ ಮಾನಿಗ ಅನ್ನ ನೀರು ಬಿಟ್ಟು ಉಪವಾಸ ಕೂರುತ್ತಾಳೆ. ಕೋಪ ಇಳಿದ ತಕ್ಷಣ ಬಲ್ಲಾಳರು ಆಕೆಯನ್ನು ಸಮಾಧಾನ ಪಡಿಸಿದರೂ ಸಹ ಕೇಳದೆ ಗಂಡನ ಮನೆಯನ್ನು ಬಿಟ್ಟು ತಾಯಿ ಮನೆಗೆ ಹೋಗುತ್ತಾಳೆ. ತಂದೆ ತಾಯಿ ಕೂಡ ಎಷ್ಟು ಬುದ್ಧಿ ಹೇಳಿದರೂ ಸಹ ವಾಪಸ್ಸು ಬರುವುದಿಲ್ಲ. ಕೊನೆಗೆ ಬಲ್ಲಾಳರು ಆಳುಗಳ ಜೊತೆ ಪಲ್ಲಕ್ಕಿ ಕಳುಹಿಸಿ ಆಕೆಯನ್ನು ಬರುವಂತೆ ಹೇಳಿದರೂ ಸಹ ಸ್ವಾಭಿಮಾನಿಯಾದ ಮಾನಿಗ ತನ್ನ ಗಂಡನೇ ಬಂದು ಕರೆದುಕೊಂಡು ಹೋದರೆ ಮಾತ್ರ ಬರುವುದಾಗಿ ಹೇಳಿ ಕಳುಹಿಸುತ್ತಾಳೆ. ಕೊನೆಗೆ ಬಲ್ಲಾಳರು ತಾನು ನಂಬಿರುವ ಜುಮಾದಿ ದೈವದ ಗುಡಿಯಲ್ಲಿ ಹೋಗಿ ತವರು ಮನೆಗೆ ಹೋಗಿರುವ ಹೆಂಡತಿ ವಾಪಸ್ಸು ಬಂದರೆ ಆಕೆಯ ಮೈಮುಟ್ಟುವ ಮೊದಲೇ ಜುಮಾದಿಗೆ ಕೋಲ ಸೇವೆ ನೀಡುವುದಾಗಿ ಹರಕೆ ಹೇಳುತ್ತಾರೆ. ಜುಮಾದಿಯ ಕಾರಣಿಕದಿಂದ ಆಕೆಗೂ ತಾನು ಮಾಡಿರುವ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪವಾಗುತ್ತದೆ. ಆ ದಿನ ರಾತ್ರಿ ಜುಮಾದಿ ದೈವ ಬಲ್ಲಾಳನ ವೇಷದಲ್ಲಿ ಹೋಗಿ ಆಕೆಯನ್ನು ಕರೆತರುತ್ತದೆ. ಆದರೆ ಮನೆ ಪ್ರವೇಶ ಮಾಡುವಾಗ ಆಕೆಯ ಹಣೆಗೆ ಬಾಗಿಲು ತಾಗಿ ಜ್ಞಾನ ಕಳೆದುಕೊಳ್ಳುತ್ತಾಳೆ. ಇದು ಯಾಕೆ ಹೀಗಾಯಿತೆಂದು ಪಂಡಿತರ ಬಳಿ ಜ್ಯೋತಿಷ್ಯ ಪ್ರಶ್ನೆ ಕೇಳಿದಾಗ ಜುಮಾದಿ ದೈವಕ್ಕೆ ನೀಡಬೇಕಾಗಿರುವ ಹರಕೆಯ ಬಗ್ಗೆ ತಿಳಿಯುತ್ತದೆ. ಬಲ್ಲಾಳನ ಜೊತೆಗೆ ಆಕೆಯ ತಂದೆ ತಾಯಿ ಸೇರಿ ಮುಂದಿನ ಸಂಕ್ರಮಣದಂದು ಹರಕೆ ಸಂದಾಯ ಮಾಡುವುದಾಗಿ ಬಂಗಾರದಲ್ಲಿ ಈಡು ಕಟ್ಟಿ ತೆಗೆದಿಡುತ್ತಾರೆ. ಮುಂದಿನ ದಿನಗಳಲ್ಲಿ ಮಾನಿಗ ಹುಷಾರಾಗುತ್ತಾಳೆ. ಸ್ವಾಭಿಮಾನದಿಂದ ತನ್ನ ಗಂಡನ ಮನಸ್ಸು ಗೆದ್ದ ಮಾನಿಗ ತುಳುನಾಡಿನಲ್ಲಿ ಇನ್ನಷ್ಟು ಪ್ರಸಿದ್ಧಳಾಗುತ್ತಾಳೆ ಹಾಗೂ ಮುಂದಿನ ದಿನಗಳಲ್ಲಿ ಸುಖವಾಗಿ ಜೀವನ ಸಾಗಿಸುತ್ತಾರೆ. ಅದಕ್ಕಾಗಿಯೇ ಹಿರಿಯರು ಹೇಳುವುದು ಅಕ್ಕ ತಂಗಿ ಅಥವಾ ಗಂಡ ಹೆಂಡತಿ ಚೆನ್ನೆಮನೆ ಆಟ ಆಡಬಾರದೆಂದು. ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಇನ್ನಷ್ಟು ಹೊಸ ಮಾಹಿತಿಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.